modi-fying ಕರ್ನಾಟಕ ಇದರ ಉದ್ಘಾಟನಾ ಸಮಾರಂಭವು ಯುಎಸ್ ನಾಯಕ್ ಹಾಲ್ ಚಿಟ್ಪಾಡಿಯಲ್ಲಿ ನಡೆಯಿತು। ಈ ಕಾರ್ಯಕ್ರಮವನ್ನು ಭಾರತದ ಮೌಖಿಕ ಸಂಚಾಲಕರಾಗಿರತಕ್ಕಂತಹ ತೇಜೇಂದರ್ ಪಾಲ್ ಸಿಂಗ್ ಬಗ್ಗಾ ಉದ್ಘಾಟನೆಯನ್ನು ಮಾಡಿದರು। ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮ ನಡೆಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ತೇಜೇಂದರ್ ಪಾಲ್ ಸಿಂಗ್ ಉಡುಪಿಯ ಕೃಷ್ಣನ ನಾಡಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೇವೆ। ಮುಂದೆ ಕರ್ನಾಟಕದ ಎಲ್ಲಾ ಭಾಗದಲ್ಲಿಯೂ ಕೂಡ modi-fying ಕರ್ನಾಟಕ ಕಾರ್ಯನಿರ್ವಹಿಸಲಿದೆ ಅಂತ ಹೇಳಿದರು। ನಂತರ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಮಾತನಾಡಿ 2019 ರಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕಾದರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಅಂತ ಹೇಳಿದರು। ಕಾರ್ಯಕ್ರಮದಲ್ಲಿ modi-fying ರಾಜ್ಯ ಸಂಚಾಲಕರಾದ ಕೆ ಮಹೇಶ್ ಶೆಣೈ ಹಾಗೂ ಮೋದಿ ಅಭಿಮಾನಿಗಳು ಉಪಸ್ಥಿತರಿದ್ದರು। ನೀವೆಲ್ಲರೂ ಕೂಡ ರಾಮಾಯಣ ಮಹಾಭಾರತವನ್ನು ನೀವೆಲ್ಲ ಓದಿದಿರಿ, ತಿಳ್ಕೊಂಡಿದಿರಿ, ಕೇಳಿದಿರಿ, ಧಾರಾವಾಹಿಯನ್ನು ಕೂಡ ನೋಡಿರುವಂತರು ಇರ್ಬೋದು ಇಲ್ಲಿ। ನಮಗೆ ರಾಮಾಯಣ ಮಹಾಭಾರತ ಅಂತ ಹೇಳಿದ್ರೆ ಕೌರವರ ಪಾಂಡವರ ರಾಜಗೆ, ರಾವಣ ರಾಜಗೂ ಕೂಡ ರಾಮಾಯಣ ಮಹಾಭಾರತದಲ್ಲಿ ಕಥೆಗಳಿವೆ। ಬಹುಶಃ ನೀವೆಲ್ಲರೂ ಕೂಡ ಕೇಳಿರ್ಬೋದು, ಒಂದು ಸಂಜಯನ ಕಥೆ ಅಂತ ಇದೆ। ಸಂಜಯ ಅನ್ನೋದು ಧೃತರಾಷ್ಟ್ರನಿಗೆ ಕಾಮೆಂಟ್ರಿ ಹೇಳ್ತಾ ಇದ್ದಂತ ಸಂಜಯ ಅಲ್ಲ, ಸಂಜಯ ಅಂತ ಹೇಳಿದ್ರೆ ಒಬ್ಬ ರಾಜ ಇರ್ತದೆ। ಪಾಂಡವರು ವನವಾಸಕ್ಕೆ ಹೋಗಿದ್ದು ನಿಮಗೆಲ್ಲ ಗೊತ್ತೇ ಇದೆ। ಪಾಂಡವರು ವನವಾಸಕ್ಕೆ ಹೋಗಿ ವಾಪಸ್ ಬರ್ತಾರೆ। ವಾಪಸ್ ಬಂದಾದ ನಂತರ ಪಾಂಡವರ ಪರವಾಗಿ ಕೃಷ್ಣ ಸಂಧಾನಕ್ಕೆ ಹೋಗ್ತಾರೆ। ರಾಜ್ಯವನ್ನು ಪಡೆದ ಪರವಾಗಿ 5 ಗ್ರಾಮಗಳನ್ನಾದ್ರೂ ಪಾಂಡವರಿಗೆ ಕೊಡಿ ಅಂತ ಹೇಳಿ ಸಂಧಾನ ಮಾಡಿದಾಗ ಕೌರವರು 5 ಗ್ರಾಮಗಳನ್ನು ಕೂಡ ಕೊಡ್ಲಿಕ್ಕೆ ಹೋಗುವುದಿಲ್ಲ। ಈ ಸಂಧಾನ ಮುರಿದು ಬಿದ್ದಿರೋದ್ರಿಂದ ಪಾಂಡವರು कर्नाटका को लॉन्च करने जा रहे हैं। सबसे पहले मैं स्वामी विवेकानंद जी को नमन करता हूं, उन्हें श्रद्धांजलि अर्पित करता हूं। मित्रों, जब मेरी महेश शिनोई जी से बात हुई तो उन्होंने कहा कि modi-fying कर्नाटका को कब लॉन्च करना चाहते हैं, क्या तारीख पे करना चाहते हैं। तो मैंने कहा कि जिस स्वामी विवेकानंद जी ने पूरी दुनिया में जाके भारतीय संस्कृति का परचम लहराया, जिस स्वामी विवेकानंद जी ने पूरी दुनिया में जाके महाभारत के नाम को रोशन करने का काम किया, उनके जन्मदिवस से अच्छा कोई मंगल दिन हो नहीं सकता है। इसलिए